ಬಲಾಲ್‌ಬಾಗ್‌ನಲ್ಲಿ ಹಿಂದೂಗಳ ಮೇಲೆ ಅನ್ಯ ಧರ್ಮದವರಿಂದ ನಡೆದಿರುವ ದೌರ್ಜನ್ಯದ ಬಗ್ಗೆ ಕೂಲಂಕುಷವಾಗಿ ಮತ್ತು ಪಾರದರ್ಶಕವಾಗಿ ಪೊಲೀಸ್ ಅಧಿಕಾರಿಗಳು ತನಿಖೆ ನಡೆಸುವಂತೆ ಬಲಾಲ್‌ಬಾಗ್ ಫ್ರೆಂಡ್ಸ್‌ನ ರಕ್ಷಿತ್ ಕೊಠಾರಿ ಅವರು ಆಗ್ರಹಿಸಿದ್ದಾರೆ. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಬಲಾಲ್‌ಬಾಗ್ ಪರಿಸರದ ಸುತ್ತಮುತ್ತ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುವ ನಿಮಿತ್ತ ಆಸುಪಾಸಿನ ಯುವ ಮನಸ್ಸುಗಳಿಗೆ ವೇದಿಕೆಯನ್ನ ಕಲ್ಪಿಸಿದೆ. ಆದರೆ ಅಕ್ಟೋಬರ್ 30ರ ತಡರಾತ್ರಿ ನಮ್ಮ ಮೇಲೆ ದಾಳಿ ನಡೆಸಿರುವುದು ಖಂಡನೀಯ. ಇನ್ನು ಘಟನೆಗೆ ಸಂಬಂಧಿಸಿ ಈಗಾಗಲೇ ಪೊಲೀಸರು 4 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಆದರೆ ಈ ಘಟನೆಯನ್ನ ಅತಿ ಗಂಭೀರವಾಗಿ ಪರಿಗಣಿಸಿ ಪಾರದರ್ಶಕ ತನಿಖೆಯನ್ನ ನಡೆಸಿ ಹಲ್ಲೆ ಕೃತ್ಯದ ಪ್ರತಿಯೊಂದು ಮಾಹಿತಿಗಳನ್ನು ಕಲೆ ಹಾಕಿ ಆರೋಪಿಗಳನ್ನ ಶೀಘ್ರವಾಗಿ ಬಂಧಿಸಿ ಶಿಕ್ಷೆಗೊಳಪಡಿಸಬೇಕೆಂದು ಆಗ್ರಹಿಸಿದರು. 7 ಜನ 5 ಜನ ಐಟಿ ಫೀಲ್ಡ್ ಇತ್ತಿನಕಲು ಏರ್ಲ ಬ್ಲ್ಯಾಕ್ ಲಿಸ್ಟೆಡ್ ಅವರು ಒಯ್ತಿತ್ತು ನಕಲತ್ತು ಪೂರ ಧರ್ಮಗ ಅಕ್ಲ ಇತ್ತು ಕಲಂಗ್ ಬರೋಡು ಬಂದೆ ನೆಟ್ಟು ಮಕ್ಳೇನು 5 ಜನ ಐಟಿ ಫೀಲ್ಡ್ ಅಕ್ಲು ನಮಕ್ ಗೊತ್ತಿದ್ದ ಪ್ರಕಾರ ಐಟಿ ಫೀಲ್ಡ್ ನಕ್ಲ ಈ ಫೀಲ್ಡ್ ಅಂಚಿ ಏರ್ಲು ಪೂಜೇರ್ ಪೂರ ಎಡ್ಡ ಕಲ್ತ ಎಜುಕೇಟರ್ ಪೂರ ಮಾಸ್ಟರ್ಸ್ ಆತಿ ನಕ್ಲು ಇತ್ತೀನಿ ಈ 10 ಜನಟ್ಟು ಈತ ಪೊಲೀಸ್ ಅಕ್ಲಿ ಪಂಪೇರು 10 ಜನ ಇತ್ತೀರ ಜಾಸ್ತಿ ಜನ ಇತ್ತಿದ್ದೀರ ಬಂದು ಸರಿ ಅದು ಈತ ಈ ಘಟನೆ ಅದು ದಿನ ಅಂಡು ಎನ್ನಿಕ್ಲ ಕಾಲ 4 ಜನ ಮಾತ್ರ ಅರೆಸ್ಟ್ ಮಾಡ್ತೀವಿ 4 ಜನ ಅರೆಸ್ಟ್ ಮಾಡ್ತಿದ್ದೀರಿ ಅವು ದ್ಯಾಗ್ ಪೊಲೀಸ್ ಅಕ್ಲಿ ಪಂಕ ಏನು ಅನ್ಪೇರು ಇಂಕ್ಲಿಗೆ ಪುದಾರ್ ಗೊತ್ತುಂಡು ಆಂಡ್ ಅಕ್ಲು ತಿಕ್ಕೊಂಡಿದ್ದೀರಿ ಬಂದು ಇಂದು ನಮ್ಮನಂತ ವಿಷಯತ್ ಬಂದಲೆ ದಯಪಂಡ ಅಕ್ಲನ ಪ್ರೆಷರ್ ಪಾರ್ದು ಅಕ್ಲನ ಇಲ್ಲದಕ್ಲಿ ಒತ್ತೆ ಬಂದು ನಕ್ಲಿ ಎಣ್ಣೆ ಕಾಸ್ಟ್ ಅಕ್ಲಿನ ಪತ್ತೋಡೆ ಅಕ್ಲಿನ ಈತ 7 ಜನ ತಿಕ್ಕಿದ್ದೀರಿ ಅವಿಲ್ ಬೊಕ್ಕ ಇರ್ಫಾನ್ ಪನ್ಪಿನಾಯಿ ಏರ್ ತಿಕ್ಕಿದ್ದೀರಿ ಅಕ್ಲಿನ ಸರಿ ತನಿಖೆ ಬಂದು ಅಕ್ಲಿ ಏನಂಗೆ ಗೊತ್ತಾಪನ ಅಕ್ಲಿನ ಅರೆಸ್ಟ್ ಮಾಡ್ಕೊಲಿ ಮಕ್ಕಳು ಅವು ಸರಿ ತನಿಖೆ ಅವನಿಜ್ಜಿ ಈ ಇರ್ಫಾನ್ ಪನ್ಪಿನಾಯನ ಮಿತ್ತು ಆಲ್ರೆಡಿ 6 ಕಮ್ಯುನಲ್ ಕೇಸಸ್ ಉಂಡು ಪ್ಲಸ್ NRC ಅಟ್ಯಾಕ್ ಇರುತ್ತೆ CA ಪೊಲೀಸ್ ಅಕ್ಲಿ ಅಟ್ಯಾಕ್ ಮಾಡಿಟ್ಟು ఆయన ಕೇಸ್ ಆತನ FIR ಆತನ ఆయన ಈ ಅವಿಲ್ ಪನ್ಪಿನಾಯನ ಮಿತ್ತು 13 ಕೇಸಸ್ ಉಂಡು ಕಮ್ಯುನಲ್ ಪೂರ ఆయన ಮಿತ್ತಲ್ಲ NRC ಕೇಸ್ ಉಂಡು ಕೇಸಸ್ ಆಂಡ್ ಒಂಜಿ ವಿಷಯ ನಿರ್ಧಾರ ಪಂಡ ಇನ್ನೀ ಮುಟ್ಟ ನಮ್ಮ ಈ ಬಲಾಲ್‌ಬಾಗ್ ಪ್ರದೇಶದ ಹಿಂದೂ ಮುಸ್ಲಿಂ ಪಂಪಿನ ವಿಷಯ ಆತಿಚ್ಚಿ ಮಕ್ಕಳಿಗೆ ಎಂಕ್ಲ ದಾದ ಸಂಬಂಧ ಎಂಕ್ಲೆ ಅಕ್ಲ ತೂದು ಗುರ್ತಿಜ್ಜಿ ಪುದಾರ್ ಗೊತ್ತಿಜ್ಜಿ ಏರ್ ಬಂದು ಅಕ್ಳ ಎಂಕ್ಲೆ ಪಗೆ ಇಜ್ಜಿ ಇನ್ನಿ ಮುಟ್ಟ ದಾಲ್ ಸಂಬಂಧ ಏನದೇನೋ ದಾಲ್ ಇಜ್ಜಿ ಅಕ್ಳ ಎಂಕ್ಲ ಅಂಚಾದುಪ್ನಾಗ ಅಕ್ಲಿಗೆ ದಾಯಿಗೋಸ್ಕರ ಎಂಕ್ಲೆ ಅಟ್ಯಾಕ್ ಮಾಡ್ತೀರಿ ಎಂಕ್ಲು ಮುರಣಿ ಅಲ್ಪ ಪಾತೇರ್ನ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಕ್ಲ ಪನ್ನ ಆತಿ ಅಕ್ಲ ದಾಯಿಗೆ ಅಟ್ಯಾಕ್ ಮಾಡ್ತೀರಿ ವಿಷಯದಾದ ಅವು ಒಂಜಿ ವಿಷಯ ತಿಪ್ಪಲೆ ಅತ್ತು ಮಕ್ಕಳಿಗೆ ಸುಪಾರಿ ಕೊಡ್ತೀರಾ ಏರ್ಲ ಅವನ ಅಕ್ಕಲು 3rd ಪರ್ಸನ್ ಬಿದಾಯಕ್ಕಲು ಸುಪಾರಿ ಕೊಡ್ತೀರಾ ಆ ವಿಷಯ ದೆಪ್ಪೋಡು ದಯಪಂಡ ಇತ್ತ ಒಂಜಿ ದುಂಬೆ ಒಂಜಿ ಗ್ರಜ್ಜಿ ಇತ್ತಂಡ ಸರಿ ದುಂಬುದ ಅಕ್ಲ ಇತ್ತಂಡ ಬೇತ ವಿಷಯ ಬಂದು ಇದು ಹೊಸ ಸ್ಟ್ರೇಂಜರ್ಸ್ ಬರ್ತದೆ ಎಂಕ್ಲೆ ಅಟ್ಯಾಕ್ ಮಾಡ್ಕೊಂಡು ಬಂದಾಂಡ ಅವಳ ಕಮ್ಯುನಲ್ ಕೇಸ್ ಡುಪ್ಪುನಕ್ಲೆ ಅಟ್ಯಾಕ್ ಮಾಡ್ಕೊಂಡು ಬಂದಾಂಡ ಮಕ್ಕಳ ಮೈಂಡ್ ಹಿಡ್ದಾದ ಮಕ್ಕಳ ಮೈಂಡ್ ಹಿಡು ಪರ್ಪಸ್ಲಿ ಕಮ್ಯುನಲ್ ಮನ್ಪೋಡು ಬಂದುಂಡ ಅತ್ತ ನೆತ್ತ ಬಿಡೋಳು ಬೇತೆ ಇರಲ್ಲ ಉಳ್ಳೇರ ಬೇತಾಕ್ಲಿತ್ತಂದ ಏರು ಅವನೊಂದು ಕೂಲಂಕುಷವಾದ ನೋಡ್ಕೊಡೋದಕ್ಕೆ ಏನೊಂದಿಲ್ಲ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಬಲಾಲ್‌ಬಾಗ್ ಫ್ರೆಂಡ್ಸ್‌ನ ಅಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ, ಸೆಕ್ರೆಟರಿ ರೋಹಿತ್ ಶೆಟ್ಟಿ, ಟ್ರೆಷರರ್ ವಿವೇಕ್ ಶೆಟ್ಟಿಗಾರ್ ಉಪಸ್ಥಿತರಿದ್ದರು.